ಉಡುಪಿ ತಾಲೂಕಿನ ಹಿಜಾಬ್ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿದ್ದು ಇದೀಗ ಅಲ್ಲೇ ತೀರ್ಮಾನವಾಗಲಿದೆ ಎಂದು ಶಾಸಕ ಟಿ ಖಾದರ್ ಹೇಳಿದರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಇಂತಹ ಪ್ರಕರಣಗಳನ್ನು ಶಾಲಾ ಕಾಲೇಜು ಆಡಳಿತ ಮಂಡಳಿ, ಪೋಷಕರು, ಸ್ಥಳೀಯ ನಾಗರಿಕರು ತಳಮಟ್ಟದಿಂದಲೇ ಸೌಹಾರ್ದಯುತವಾಗಿ ಬಗೆಹರಿಸಬೇಕು. ಹೊರಗಿನವರು ಹೋದರೆ ಅದು ಬಿಗಡಾಯಿಸುತ್ತದೆ. ಪ್ರಕರಣದಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ನನ್ನ ಮಗಳು ಹಿಜಾಬ್ ಅಗತ್ಯ ಎಂದು ಹೇಳಿದಾಗ ನಾನು ಆ ವ್ಯವಸ್ಥೆ ಇರುವ ಶಾಲೆಗೆ ಆಕೆಯನ್ನ ಹಾಕುವ ಮೂಲಕ ಆಕೆಗೆ ಸಮಸ್ಯೆ ಆಗದಂತೆ ವ್ಯವಸ್ಥೆಯನ್ನ ಮಾಡಿದ್ದೇನೆ ಎಂದು ಹೇಳಿದರು. ಶಾಲೆ ಕಾಲೇಜಿನ ಒಳಗಡೆ ಪೊಲಿಟಿಕ್ಸ್ ಎಂಟರ್ ಆಗಬಾರ್ದು. ಸಂಬಂಧಪಟ್ಟ ಹಾಗೆ ಇದರಲ್ಲಿ ಒಂದು ಶಾಲೆಯಲ್ಲಿ ಆ ಒಂದು ಸಮಸ್ಯೆ ಬಂದಾಗ ಮ್ಯಾನೇಜ್ಮೆಂಟ್ ಕಮಿಟಿ, ಪ್ರಿನ್ಸಿಪಲ್, ಹೆತ್ತವರು ಚರ್ಚೆ ಮಾಡಿ ಮುಗಿಸಬೇಕು. ಇದಕ್ಕೆ ಇಲ್ಲಿ ಏನಿದೆ ಅಂತ ಹೇಳಿದರೆ, ಒಂದು ಧಾರ್ಮಿಕ ಸ್ವತಂತ್ರ ಹಕ್ಕಂತ ಒಂದು ಸಂವಿಧಾನಬದ್ಧವಾಗಿ ಕೇಳುವಂಥದ್ದು ಒಂದು. ಎರಡನೇದು ಡಿಸಿಪ್ಲಿನ್ ಮತ್ತು ಯೂನಿಫಾರ್ಮ್ ಅಲ್ಲ, ಅದು ಮೀಡಿಯಾ ಕೂತ್ಕೊಂಡು ಚರ್ಚೆ ಮಾಡಿ ಬಗೆಹರಿಸಬೇಕು. ಬಗೆಹರಿಸಿದ್ರೆ ದೇ ಹ್ಯಾವ್ ಟು ಗೋ ಟು ಕೋರ್ಟ್ ವಿಲ್ ಡಿಸೈಡ್ ವಾಟ್ ಹ್ಯಾಸ್ ಟು ಡೂ. ಅದು ಜನ ಅದರಲ್ಲಿ ಇದಾಗಬಾರ್ದು. ಮತ್ತು ಅದಕ್ಕೆ ಇನ್ನೊಂದು ಕಾಲ ಶಾಲೆ ಇದೆಲ್ಲ ಕೂಡ ಇಟ್ಸ್ ನಾಟ್ ರೈಟ್ ಮೆಸೇಜ್. ನೋಡಿ, ಯಾರೇ ಮೀಟಿಂಗ್ ಲೋಕಲಲ್ಲಿ ಮ್ಯಾನೇಜ್ಮೆಂಟ್ ಕಮಿಟಿ, ಪ್ರಿನ್ಸಿಪಲ್, ಹೆತ್ತವರು ಕೂತ್ಕೊಂಡು ಚರ್ಚೆ ಮಾಡಿದ ಮಾತ್ರ ಬಗೆಹರಿಸ ಹೊರತು ಹೊರಗಿನವ್ರು ಎಷ್ಟು ಹೋದರೂ ಕೂಡ ಅಷ್ಟು ಬಿಗಡಾಯಿಸ್ತದೆ. ಹೊರಗಿನವ್ರಿಗೆ ಕಾಲೇಜು ವಿದ್ಯಾರ್ಥಿಗಳು ಚರ್ಚೆ ಮಾಡಬೇಕಾದ್ರೆ ಅಥವಾ ವಿದ್ಯಾರ್ಥಿ ಸಂಘಟನೆಗಳಿದ್ದರೆ, ಇಲ್ಲಿ ತುಂಬ ಮಕ್ಕಳಿದ್ದಾರೆ ಹೊರಗಡೆ, ಬ್ರೈಟ್ ಸ್ಟೂಡೆಂಟ್, ಫೀಸ್ ಕಟ್ಟಿದೆ ಬಾಕಿಯಾಗಿದ್ದಾರೆ ಮನೆಯಲ್ಲಿ, ಅವರನ್ನು ಹುಡುಕಿಕೊಂಡು ಅವರ ಫೀಸ್ ಕಟ್ಟಿ ಅವರನ್ನು ಶಾಲೆಗೆ ಸೇರಿಸಲಿ. ಅದರ ಬಗ್ಗೆ ಇವರು ಚಿಂತೆ ಮಾಡ್ತಾ ಇಲ್ಲ. ಮಕ್ಕಳ ಭವಿಷ್ಯ ಯಾವುದು ಕೂಡ ಮಕ್ಕಳ ಭವಿಷ್ಯಕ್ಕೆ ತೊಂದರೆ ಆಗಬಾರ್ದು. ಅದರಲ್ಲಿ ಕೂಡ ಹೆಣ್ಣು ಮಕ್ಕಳ ಭವಿಷ್ಯಕ್ಕೆ ತೊಂದರೆ ಆಗಬಾರ್ದು. ಇಲ್ಲಿ ಕ್ಲಿಯರ್ ಕಟ್ ಇರುವಂಥ ಪ್ರಶ್ನೆ ಅಂತ ಹೇಳಿದರೆ, ಧಾರ್ಮಿಕ ಸ್ವಾತಂತ್ರ್ಯ ಸಂವಿಧಾನ ಹಕ್ಕು ಅಂತ ಹೇಳುವಂಥದ್ದು. ಇನ್ನೊಂದು ಕಡೆ ಒಂದು ಸಂಸ್ಥೆಯಲ್ಲಿ ಯೂನಿಫಾರ್ಮ್ ಮತ್ತು ಡಿಸಿಪ್ಲಿನ್ ಅಂತ ಇಲ್ಲಿ ಈ ಎರಡರ ಮಧ್ಯೆ ಪ್ರಶ್ನೆ ಇದು ಅಲ್ವಾ. ಇವರು ಹೇಳುವಂಥ ಪಾಯಿಂಟಿಗೆ ಏನಿರ್ತದೆ, ಯೂಸ್ ಡಿಸ್ಕಸಿಂಗ್, ಇವರ ಪಾಯಿಂಟಲ್ಲಿ ಏನಿರ್ತದೆ ಅಂತ ಹೇಳಿದರೆ, ನಮಗೆ ಅದು ಮನೇಲಿ ಹಾಕಿ ಅಭ್ಯಾಸ, ಬರೀ ಒಂದು ಇರಿಟೇಷನ್. ಈಗ ನನ್ನ ಮಗಳಿಗೆ ತಲೆಗೆ ಹಾಕಿ ಆಗೋದಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಸೀದೆ ಎಲ್ಲಿ ಅದಕ್ಕೆ ಅವಕಾಶ ಇದೆ ಅಲ್ಲಿ ಆ ಕಾಲೇಜಿನಲ್ಲಿ ಹಾಕಿದ್ದೀನಿ, ಶೈನ್ ಕಾಲೇಜಲ್ಲಿ. ನಾನು ಇಲ್ಲಿ ಬೇಕಾದ ಕಡೆ ಹಾಕಿಕೊಂಡು ನಾನು ಪೆಟ್ಟಿಗೆ ನಿಂತರಾಗ್ಬೋದಾ? ಅಲ್ಲಿ ಎಲ್ಲಿ ಅವ್ರಿಗೆ ಅವಕಾಶ ಇದೆ ಅಲ್ಲಿ ನಾವು ಹಾಕಿದ್ದೇವೆ. Find your perfect home at Prestige Valley Crest in Central Mangalore on Museum Road, Bijai, Mangalore. Book 1 BHK home starting from 45 lakhs, 2 BHK home starting from 75 lakhs, or 3 BHK home starting from 1.05 crores onwards. Relax among 4.75 acres of graceful greenery and 2 high-rise towers with a wide range of amenities like a 22,000 square feet clubhouse, badminton courts, indoor games area and much more. Book your stylish new flat at Prestige Valley Crest today. Phase 1 nearing completion. Visit www.prestigeconstructions.com or call 91485 80099. RERA approved.